ಮುಂಬೈಯಲ್ಲಿ ತುಳುನಾಡ ಗಂಜಿ ಊಟ ಮೊದಲು ಆರಂಭವಾಯಿತು. ಪರವೂರ ಉಡುಪಿ ಹೋಟೆಲ್ಗಳ ಊಟ ಯಾವ ಊರಲ್ಲೂ ಉಡುಪಿಯದಲ್ಲ. ಮಂಗಳೂರು ಬಜ್ಜಿ ಮಂಗಳೂರಿನದಲ್ಲ. ಹಾಗೆಂದ ಮೇಲೆ ಮೈಸೂರು ಪಾಕ್, ಮಂಗಳೂರು ಬನ್ಸ್ ಬಜ್ಜಿಗಳ ಮೈದಾ ಎಂದು ತುಳುವರ ಆಹಾರವಲ್ಲ. ಜಿಎಸ್ಬಿ ಕೊಂಕಣಿಗರು ಪೋರ್ಚುಗೀಸರ ಬೇಕರಿ ತಿಂಡಿಗಳನ್ನು ಎಣ್ಣೆಯಲ್ಲಿ ಕರಿದಿದ್ದೇ ಬನ್ಸ್ ಗೋಳಿಬಜೆ. ಮೈಸೂರು ಪಾಕ್ ಎಂದರೂ ಅದರ ಮೂಲ ಅಲ್ಲಿಲ್ಲ. ಅದರಲ್ಲಿ ಪಾಕ್ ಇಸ್ತಾನವೂ ಇಲ್ಲ. ನಿಜವಾಗಿ ಅದು ಮಸೂರ್ ಪಾಕ. ಪಾಕ ಕೂಡ ಕನ್ನಡವಲ್ಲ. ಮಸೂರ್ ಎಂದರೆ ಕಡಲೆ ಹಿಟ್ಟನ್ನು ಸಕ್ಕರೆ ತುಪ್ಪ ಇಲ್ಲವೇ ಎಣ್ಣೆಯಲ್ಲಿ ಪಾಕ ಮಾಡಿದ್ದೇ ಮಸೂರ್ ಪಾಕ್. ಮೈಸೂರರಸರ ಮದುವೆ ಸಂಬಂಧ ರಾಜಸ್ಥಾನದ ರಾಜಕುಟುಂಬಗಳ ಜೊತೆಗೆ ಬಲಿತಂತೆ ಅಲ್ಲಿನವರು ಬಂದರು. ಅಲ್ಲೊಬ್ಬರು ಮಾಡಿದ ಸಿಹಿ ಇದು. ಬೆಂಗಳೂರಿನ ಮಂಗಳೂರು ಬಜಿಯಲ್ಲಿ ಮಂಗಳೂರು ಇಲ್ಲ. ಮಂಗಳೂರು ಕಡೆಯ ಗೋಳಿ ಬಜೆ ಅಲ್ಲಿ ಪಡೆದ ಹೆಸರು ಅದು. ಅದರ ಮುಖ್ಯ ವಸ್ತು ಮೈದಾ ಹಿಟ್ಟು, ತುಳುವರ ಆಹಾರವಲ್ಲ. ಮೈದಾ ಮಂಗಳೂರು ನಗರಕ್ಕೆ ಬಂದು ಶತಮಾನವಷ್ಟೇ ಆಗಿದೆ. ಗೋಳಿ ಕೂಡ ತುಳು ಶಬ್ದ ಅಲ್ಲ, ದ್ರಾವಿಡ ಶಬ್ದವೂ ಅಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಡುಪಿ. Volkswagen Mangalore, Airport Road, Yeyadi, Mangalore. Volkswagen.